ಅಂಚಿದ್ ಬಂದ್ಬಿಡು ದಯಪಂಡ ನಾವು ಸಾತ್ವಿಕೆ ನಾವು ಸಾತ್ವಿಕತೆ ಬಿಡಿದು ಹೋದಾಗ ಅಂಚಿದ್ ನಮಗೆ ಆ ರೀತಿ ರಿಪ್ಲೈ ಬರು ಅಥವಾ ಪಾತ್ರನೇ ರಫ್ ಆ ರಫ್ ಪಾತ್ರದಾಗ ನಮ್ಗೆ ಹೆಚ್ಚು ರಿಪ್ಲೈ ಕೊಡ್ಬೇಕು ಅಂತ ಹೇಳಿ ನಮ್ಮ ಆಲೋಚನೆ ಮಾಡ್ತಿದ್ರು ಬೆಚ್ಚ ನೆತ್ತೇರು ನಮ್ಮನ್ನು ಬೆಚ್ಚ ನೆತ್ತೇರದಾಗ ಇರ್ತೇವೆ ತುಳುಕು ಬೇಡ ಬೆಂದಿನ ಪನಿಯಾಡಿ ವಿಷಯ ತಮಾಷೆ ಇರ್ತದೆ ಆ ರಾಜ್ ಮಾಡಿದ್ರೆ ವಿಷಯ ತಮಾಷೆಯನ್ನು ಗುರುಕುರು ಸ್ಟೇಜ್ ಹಿಡ್ಕೊಳ್ಳೋದು ಆ ರಾಜ್ ನಿಂತ್ರ ಮೂವಿ ವಿಷಯ ಅರ್ಥ ನಿಂತ್ರ ಎಂಚಿನ ಏನ್ ಮಲ ನಿಂತು ಬಂದಿತ್ತೇನಲ್ಲ ಆ ತಿರ್ತುಕೊಳ್ಳೋದು ವಾದ ಮಾಡ್ಕೊಂಡು ಹಚ್ಚಿದ್ದಾರೆ ಅದೇ ಏಪಲ ಕನ್ನಡಕ್ಕೆ ಇರ್ಬೋದಿச்சு ಜನ ಬೇಕ ಉವೆ ಭಾಷೆಗೆ ಇರ್ಬೋದಿச்சு ಯಾಮ ಎಂಬ ಭಾಷೆ ಕಲ್ತದೆ ದಾಯಕ್ ಬಂದಾಗ ತುಳು ಒಂಚೆ ಭಾಷೆನ ಕಟ್ಟು ತುಳು ಭಾಷೆ ಕಟ್ಟಿದಾಗ ನಮ್ಮ ತುಳು ಒಂಚೆ ಕಲ್ತದೆ ಯಾವಚ್ಚು ನಂಗೆ ಮಾತ ಭಾಷೆ ಕೊಡು ನಮ್ಮ ಬುಕ್ಕರಿಯಾಗ ನಮ್ಮ ಭಾಷೆದ ಬಗ್ಗೆ ತೆರಿಪವಳು ನಿಂತಾಗ ಆ ಬೇರೆ ಭಾಷೆಗೆ ತೆರಿಪವಳು ನಿಂತಾನೆ ತುಳು ಕಲ್ಪವಳು ನಿಂತರೆ ನಮ್ಮ ಭಾಷೆ ನಮ್ಮ ತುಳುಟೆ ಒಂದು ಪಾತ್ರ ನಿಂತಾಗ ತುಳು ಕಲ್ಪನೆ ಸಾಧ್ಯ ನಮ್ಮ ಭಾಷೆಯನ್ನು ಬಿಡ್ದು ಬೇರೆ ಭಾಷೆಯನ್ನು ಕಲ್ತದೆ ಅಕ್ಕನ ಭಾಷೆಗೆ ನಮ್ಮ ಭಾಷೆಯನ್ನು ಕಲ್ಪವಳು ನಮ್ಮ ಮುಂದೆ ಕಾರ್ಕಳಡೆ ಮೇನ್ ಶಾಲೆಯಲ್ಲಿ 2014 ತುಳು ಕ್ಲಾಸ್ ಆಗ್ತದೆ 14 ಕ್ಲಾಸ್ ಆಗ್ತದೆ ಆ 14 ಕ್ಲಾಸ್ ತುಳುವರಿಗೆ ಕಮ್ಮಿ ನಮ್ಮ ಚಿತ್ತರಂಜನ್ ನಕ್ರೆ ಯಾರಿಗೆ ಗೊತ್ತುಂಟು ಚಿತ್ತರಂಜನ್ ನಕ್ರೆ ಅಲ್ಪಗದ ಸ್ಟೂಡೆಂಟ್ ಚಿತ್ತರಂಜನ್ ನಕ್ರೆ ನೋಟು ಕಿತ್ತಿನಕ್ರೆ ಗುಣವತಿ ನವಮಿ ಕೃತಿಕ್ ಸಹನ 5 ಜನ ಇದ್ದೇವೆ ಪೂರ ಕನ್ನಡದಕ್ಕೂ ಗದಗದಕ್ಕೂ ಧಾರವಾಡದಕ್ಕೂ ಮತ್ತು 3 ಸೆಟ್ಲೈನ್ ಅಂಚಿನ 2 ಜೋಕುಲು ಒಂದು ಟೀಚರ್ 3 ಜೋಕುಲು ಒಂದು ಟೀಚರ್ ಆ ಟೀಚರ್ ಕಲ್ತದ ಆ ಜೋಕುಲ್ಲ ಸಹ್ಯಾದ್ರಿ ಕಾಲೇಜಿಗೆ ಹಾಕಿನ ವಿಶ್ವ ತುಳು ಸಮ್ಮೇಳನ ಪರೀಕ್ಷೆದ ಪಂತ ತುಳುಲಿಪಿ ಪರೀಕ್ಷಾ ಪಂತ ಪುನಃ ಬರ್ತದೆ 100 ಮಾರ್ಕ್ ಇರ್ತದೆ ಅದನ್ನ ಒಂಚೆ ಆ ಕನ್ನಡದಲ್ಲಿ ಬರ್ತದೆ ಕಲ್ಪೋಡು ಪಂಪನ ಮನೋಭಾವ ಸುರುತ ಕ್ಲಾಸ್ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸೇರಿಗೆರೆ ಆಯ್ತು ಅಕಾಡೆಮಿ ಚಾವಡಿಗೆ ಆದ್ರೆ 5 ರಾಜ್ಯ ಜನ ಬಂದಿದ್ದಾರೆ ಅವೇ ಕ್ಲಾಸ್ ತೇಜಾವತಿ ಪಂಪಿನ ರೊಟ್ಟಿದ್ದಾರೆ ಅದ್ರ ಮಧ್ಯೆ ಕೌಶಿಕ್ ಪಂಪಿನ ಬಾಲ ಆಯ್ದು ಮಾನಸಿಕವಾದ ಆರೋಗ್ಯ ಸರಿ ಇಚ್ಚಾರೆ ಆಂಡಲ ಆ ಪರೀಕ್ಷೆ ಬರೆದ 55 ಮಾರ್ಕ್ ಇರ್ತದೆ